ಅರವಿಂದ್ ಸರ್ ಒಂಜಿ ಪಾತ್ರ ಪಂದಿತ್ತೇರಿ ಅಂಡ್ ಫಸ್ಟ್ ಎಂಕ್ ಆಕ್ಟ್ ಮನ್ಪನಾಗ ಸ್ವಾತಿ ಈ ಒಂದು ಕ್ಯಾರೆಕ್ಟರ್ ಲೈಕ್ ಪೋಂಡ ಈ ಗೆಂದುವ ಈ ಕ್ಯಾರೆಕ್ಟರ್ ಲೈಕ್ ಪೋತು ಜನ ಈ ಮಿತ್ತು ಬರ್ಪೂಜ ಬಂದು ಈ ಪಾತ್ರ ಎಂಕಲ್ ಕ್ಲಾಶ್ ಓಡೆ ಉಂಟ ಬಂದ ಎಂಕಲ್ ನಾಟಕ ಸಮೇತ ಈ ನಮ್ಮನೆ ಕ್ಲಾಶ್ ಆದ ಬಂದು ಈ ಚಿತ್ರಡು ಎಂಕಲ್ ಬಾರಿ ಕ್ಲಾಶ್ ಉಳ್ಳ ಒಂಜಿ ಕನ್ನಡದಾರ ಬದ್ದದು ತುಳು ಭಾಷೆದ ಬಿದ್ದದ ಮೋಕೆಡು ಒಂಜಿ ಸಿನಿಮಾ ಮಂತದ್ದು ಕೊಡೊಂಜಿ ಸಿನಿಮಾ ಐತೆ ಗೌಜಿಲ ಮತ್ತು ಅದು ನಿರ್ಮಾಣ ಮಂತದ್ದು ಲೆಕ್ಕ 2 ಜನ ಸಿನಿಮಾದ ಮುಖಾಂತರ ಏನು ಫಸ್ಟ್ ಅದು ನಾಯಕ ನಟ ಯಾರು ಅಂತಂದಿಲ್ಲ ಒಂಜಿ ಮನಸ್ಸಿನ ಬೇಜಾರಿತ್ತಿನ ಮನುಷ್ಯ ಈ ಪಿಕ್ಚರ್ ನಿಮಗೆ ತುಯ್ಯಗಲ್ದ ಅಂತ ಅಗ್ಲ ಬೇಜಾರು ಪೂರ ಮಾದಿದ ಅಗ್ಲ ನೆಮ್ಮದಿ ಸೀದಾ ಇಲ್ಲಿ ಸೇರಿನ ಇದು ಉಂಟು ಆತು ಹಾಸ್ಯ ಉಂಟು ಮಾತ್ರಲ್ಲ ನಮಸ್ಕಾರ ಗೌಜಿ ಗಮ್ಮತ್ ಸಿನಿಮಾದ ಪತ್ರಿಕಾಗೋಷ್ಠಿಗೆ ಬೈದಿನ ಇನ್ನು ಮಾತಾಡೋಣ ಪ್ರೀತಿದ ಕಲಾವಿದರಿಗೂ ರಂಗಭೂಮಿ ಅಂಚಿನ ಚಿತ್ರರಂಗವು ಮಲ್ಲ ಮಟ್ಟದ ಕೊಡುಗೆಯನ್ನು ಕೊಡದು ಆಶೀರ್ವಾದ ಹೊಂದಿನ ನಮ್ಮ ಮಾಧ್ಯಮದ ಪತ್ರಕರ್ತ ಮಿತ್ರರೇ ದೃಶ್ಯ ಮಾಧ್ಯಮದ ಮಿತ್ರರೇ ಅಂಚನೆ ಎಂಕಲ್ನ ತಂಡದ ಗೌಜಿ ಗಮ್ಮತ್ತದ ಪೂರ ಸದಸ್ಯರು ಆಮೇಲೆ ಮೋಹನ್ ಒಂಜಿ ಸಿನಿಮಾ ತುಳುಟು ಮಂದಿರ ಕನ್ನಡದಾರ ಬದ್ದದು ತುಳು ಭಾಷೆದ ಬಿದ್ದದ ಮೋಕೆಡು ಒಂಜಿ ಸಿನಿಮಾ ಮಂತದ್ದು ಕೊಡೊಂಜಿ ಸಿನಿಮಾ ಐತೆ ಗೌಜಿಲ ಮತ್ತು ಅದು ನಿರ್ಮಾಣ ಮಂತದ್ದು ಲೆಕ್ಕ 2 ಜನ ತುಳು ಒಂಜಿ ಭಾಷೆದ ಮಿತ್ತದ ಒಂಜಿ ಪ್ರೀತಿಡ್ ಆರ ಮಂತದ್ದು ಅಂಚನೆ ಎಂಕಲ್ನ ಸಂದೀಪ್ ಒಂಜಿ ಸುಮಾರು ತುಳು ಸಿನಿಮಾಗೂ ಅಸೋಸಿಯೇಟ್ ಡೈರೆಕ್ಟರ್ ಆದ ಕೆಲಸ ಮಂತದ್ದು ಅನುಭವ ಪಡೆದು ನಮ್ಮ ಕಿಶೋರ್ ಲೆಕ್ಕನೆ ಕಿಶೋರ್ನೊಟ್ಟಿಗೆ ಒಂಜೇ ಗ್ಯಾಂಗ್ ಹಿಡಿತಿನಕ್ಲಾಗಲಿ ಎಂಕಲ್ನ ವರ್ಷ ಅರೆಮಲ್ಲೇರು ಅಂಚನೆ ಹಲವಾರು ಚಿತ್ರಗಾರ ಸಹ ನಿರ್ದೇಶಕ ಆಗಿದ್ದೇನೆ ಆರೊಂಜಿ ಕತೆ ಬರೆದು ಪನ್ನಗ ಮೋಹನ ಇದು ಬಾರಿ ಪ್ರೀತಿಡು ಮಾಡೋಣ ನಾನಿದ್ದೀನಿ ಮಾಡಿದ್ದು ಬಂದು ತುಂಬ ಇದೀನಿ ಒಂಜಿ ನಮ್ಮ ನಿರ್ಮಾಪಕರ ಒಂದು ಖಂಡಿತವಾಗಲೂ ನಮ್ಮ ತಾಟಿ ಕೊಟ್ಟೋಡಿ ದಯಬಂಡಾರು ಬ್ಯಾಂಗ್ಳೂರು ಅಂಚನೆ ಈ ಸಿನಿಮಾಗೂ ಸಂದೀಪ್ ಎನ್ನೊಟ್ಟಿಗೆ 2-3-4 ಸಿನಿಮಾಡು ಇತ್ತಿನವರ ಎನ್ನಡೆ ಬಂದಾಗ ಎಲ್ಲ ಖಂಡಿತ ಮಲ್ಪ ಬಂಡೆ ಪಕ್ಕ ಕತೆಗೆ ಎನ್ನದೆಲ್ಲ ಭಾರಿ ಖುಷಿ ಆಂಡು ಮಾತೆಲ್ಲ ಒಂಜೇ ಮನಸ್ಸುಡು ಉಡುಪಿಡು ಶೂಟಿಂಗ್ ಆಯ್ತು ಕಂಪ್ಲೀಟ್ ಸಿನಿಮಾನೇ ಉಡುಪಿಡು ಶೂಟಿಂಗ್ ಆಯ್ತು ಕಾಣಲಕ್ಕದು ಉಡುಪಿಗೆ ಹೋದು ಅರವಿಂದನ ಬಗ್ಗೆ ಕೇಂದ್ರ ಹಚ್ಚಿ 5 ಗಂಟೆ ಎತ್ತನಲ್ಲ 5 ಗಂಟೆಗೆ ಉಡುಪಿ ಇಡ್ತಾರೆ ಅಂಚ ಮಾತೆಲ್ಲ ಸಹಕಾರ ಈ ಸಿನಿಮಾ ಸಂದೀಪದು ಎಂಕಲು ಮಾತೆಲ್ಲ ಪ್ರೋತ್ಸಾಹ ಮಲ್ತದ ಅಂಚನೆ ಹಿರಿಯ ಕಲಾವಿದರಾಯಿನ ಎಂಕಲ್ನ ಜಯಶೀಲ ಅನ್ನದ ಅಂಚನೆ ಬಾರಿ ಪುಟ್ಟದೊಂಜಿ ಪಾತ್ರ ಬಂದೇರು ಐದು ಪಕ್ಕ ನಮ್ಮ ನಾಯಕಿ ಕರುಣಾಕರ್ ಬಾರಿ ಉಮೇದುಡು ನೆಟ್ಟು ಪಾತ್ರ ಬಂದೇರು ಪ್ರತಿಯೊರಿಲ್ಲ ಛಾಯಾಗ್ರಹಣ ಅವಡು ಅಂಚನೆ ಮಾಧವಣ್ಣೆ ಒಂದು 20 ದಿವಸ ಇದ್ರಲ್ಲ ಒಟ್ಟಿಗೆ ನಮ್ಮೊಟ್ಟಿಗೆ ಎಂಕಲೊಟ್ಟಿಗೆ ಇದ್ದೇನೆ ಒಟ್ಟಿಗೂ ಈ ತಂಡ ನವೀನ್ ಪಡೇಲ್ ಮಾತೆಲ್ಲ ಸೇರಿದು ಈ ಸಿನಿಮಾ ಬಾರಿ ಮುತುವರ್ಜಿ ಒಂಜಿ ಸಂದೀಪ್ ನಮಿತ್ತ ಅಂಚಿನ ಮೋಹನ್ ನಮಿತ್ತದ ಒಂಜಿ ಪ್ರೀತಿಡ್ ಮಾತೆಲ್ಲ ಟೈಮ್ ಬರ್ತದೆ ಶೂಟ್ ಬಾರಿ ಅದು ನಿಗದಿತ ಟೈಮ್ ಶೂಟಿಂಗ್ ಮುಗಿತದ ಅದಕ್ಕೆ ತಕ್ಕ ಪ್ರೋತ್ಸಾಹ ನಿರ್ದೇಶಕರು ಕೊಡ್ತಾರೆ ಮಾತಾ ಸಿನಿಮಾ ಕೊಡ್ಲಿಕ್ಕನೇ ನಿಖಲ ಪ್ರೋತ್ಸಾಹ ಆಶೀರ್ವಾದ ಈ ಹೊಸ ಹುಡುಗಾಗ ಅಂಚಿನ ನಿಖಲ ಮಣಿ ಕಾರ್ತಿಕೇಯ ನಿರ್ದೇಶಕರಿಗೆ ಅಂಚನೆ ಪೂರಾ ನೆಟ್ಟು ಬೆಂತಿನ ಪೂರಾ ಕಲಾವಿದರು ಹೀರೋಯಿನಿ ಉಡುಪಿದ ಆಜ್ ಬಿಟ್ಟದ ಆಜ್ ಬಿಟ್ಟದ ಬಾರಿ ಯಾರು ಫಸ್ಟ್ ಟೈಮ್ ಕೊಡೋದು ಬಾರಿ ಲವಲವಿಕೆಡ್ ಆ್ಯಕ್ಟ್ ಮಾಡೋದು ಮಸ್ತ್ ಎಕ್ಸ್ಪೀರಿಯನ್ಸ್ ಇರ್ಲಿಕ್ಕ ಆ್ಯಕ್ಟ್ ಮಾಡೋದು ಸ್ವಾತಿ ಪ್ರತಿಯೊಂದು ಕಲಾವಿದಲ್ಲ ಮಾತೆಲ್ಲ ಅಕಲ್ನ ನೆಕ್ಸ್ಟ್ ಚೋಟು ಅವಾರ್ಡ್ ನವೀನ್ ಪಡೀಲ್ ಅವಾರ್ಡ್ ಐದು ಪಕ್ಕ ನಮ್ಮ ಬೈಲೂರು ಪ್ರಸನ್ನ ಅವಾರ್ಡ್ ಮಾತೆಲ್ಲ ಬಾರಿ ಅಕಲ್ನ ಪಾತ್ರದ್ದು ಸರಿಯಾದ ಒಂಜಿ ನ್ಯಾಯ ಕೊಡ್ತೇವೆ ಸಿನಿಮಾ ತೂತುಜಿ ಕಂಪ್ಲೀಟ್ ತೂತುಜಿ ಡಬ್ಬಿಂಗ್ ಅನ್ನೋ ತೂತೆ ತೆಲಿಪಾಡು ಐದು ಒಟ್ಟು ಒಂಜಿ ಗಂಭೀರమైన ಒಂದು ಸಬ್ಜೆಕ್ಟನ್ನು ಅಮ್ಮೇರ್ನಲ್ಲಿತ್ತು ಒಂಜಿ ಸಬ್ಜೆಕ್ಟನ್ನು ಕೊಡ್ತೇವೆ ಬಹುಶಃ ಕುಟುಂಬ ಸಮೇತರಾದ ಕೂಪಿನಂಚಿನ ಒಂದು ಸಿನಿಮಾ ಮಾತೆಲ್ಲ ಬರ್ಕೊಳಕ ನಿಖಿಲ್ ಮಲ್ಕೊಡು ನಿಖಿಲ್ ಆಶೀರ್ವಾದ ನಿಖಿಲ್ ಪ್ರೋತ್ಸಾಹ ಇಂಚಿನ ತುಳು ಸಿನಿಮಾನೇ ಒಂಜಿ ನಮ್ಮ ನಡೀತ ಉಂತುನ ಪರಿಸ್ಥಿತಿ ಉಂಟು ಬಾರಿ ಬೇಜಾರು ಸಂಗತಿ ಒಂಜಿ ವರ್ಷೋಡು ಎತ್ತೂರು ಸಿನಿಮಾ ಒಂಜಿ ವೇಗೋಡು ಹೋದಿತ್ತಂದ್ರೆ ಹೊರಾನೆ ತುಳು ಸಿನಿಮಾ ನಿರ್ಮಾಪಕರೆಲ್ಲ ಬೆರಜಾರ ಸ್ಟಾರ್ಟ್ ಮಾಡ್ತೇವೆ ಐದು ಪಕ್ಕ ಟಾಕೀಸ್ದ ಬರುತ್ತೆ ಪಕ್ಕ ಸೆಂಟರ್ ಇದ್ದಿ
ಪಾಡ್ನ ಕಾಸು ಬರ್ಕೊಂಡು ಧೈರ್ಯ ಹೆಚ್ಚಿ ಇಂಚ ತುಳು ಸಿನಿಮಾ ಕೊಂಚ ಹಿನ್ನಡೆ ಅದು ಅವು ಕೊಡವರ ದುಂಬದ ಲೆಕ್ಕನೆ ಅವೇ ಫೋರ್ಸ್ಡು ಅವೇ ನೆಟ್ಟು ಜನಕ್ಕೂ ಬರ್ಬೇಕಾವಡು ಐಕನಿಕ್ಲ ಮಾತಾಡಲ್ಲ ಪುರುಷ ಆಶೀರ್ವಾದ ಪಡೆದು ಅವಕಾಶಗಳು ಬಂದಿದೆ. ನಿಜ ಸುರುಕಾದ ಪತ್ರಿಕಾ ಮಾಧ್ಯಮದಲ್ಲಿ ಅಂತೇಳಿ ದೃಶ್ಯ ಮಾಧ್ಯಮದಲ್ಲಿ ನಾನು ಮಾತಾಡಿಲ್ಲ ತನಕ ಒಂದಲ್ಲ ಇಡೀ ಚಿತ್ರತಂಡ ಎದುರು ಕೂದಲು ಅಂಡ ಇಂಥ ಚಿತ್ರದ ಬಗ್ಗೆ ಪಾತ್ರದಾಗ ನಂಗೆ ಪೋಡಿಗೆ ಎಂಥ ಚಿತ್ರಗಳು ಬಂತಪ್ಪಾಡು ಅಂಡ ಹೊಸ ಚಿತ್ರ ಬಂದಾಗ ಆ ಚಿತ್ರದ ಬಗ್ಗೆ ಹೆಂಚ ಆಪುಡಿಗೆ ಹೆಂಚ ಪೋಪುಡಿಗೆ ಒಂದೇ ಪೋಡಿಗೆ ಅಂತಂದೆ ಹೇಗೆ ವಿಮರ್ಶೆ ಏರು ಮಲ್ಪುಣಿಂದಿಗೆ ಜನಕ್ಕುಲ್ಲ ವಿಮರ್ಶೆ ಹೆಂಚ ಬರ್ಪುಣಿಗೆ ಹೆಂಚ ತೋಲಿಂದ ಬಣ್ಣ ನಮ್ಮಲ್ಲ ಹಬ್ಬ ಲಕ್ಕದ ಕುಳ್ಳುಗ ಅಂದಪ್ಪನು ಅವೇ ಆತ ಬಣ್ಣನ್ನೇ ಅವು ನಮ್ಮನೆ ಕುಳ್ಳಿ ಲೆಕ್ಕ ಅಂಚ ಅದು ಈ ಚಿತ್ರ ಅಂಚ ಅವರ ಸಾಧ್ಯತೆ ಇಚ್ಚಿದ ಭಾರಿ ಪೊರ್ಲುದ ಒಂಜಿ ಎಡ್ಡೆ ಸ್ಕ್ರಿಪ್ಟ್ ಬತ್ತೊಂದು ಬೈದೇರಿ ಐಕ ಬೋಡ್ತೆ ಅಂಚಿನ ಪಾತ್ರ ಮಲ್ಪುಣಂಚಿನ ಕಲಾವಿದರೆಲ್ಲ ಲೆಪಡಾದ ಎಂಕ್ಲೆ ಪಾತ್ರಗಳು ಮಾತ್ರ ಕೊಡ್ತೇನೆ ಅಂಡ್ ಎಂಕ್ಲೆಗೆ ಎನ್ನ ಎದುರು ತಿಕ್కొని ದೇವದಾಸ್ ಕಾಪಿ ಕಾಣೆ ಆ ಮಾತ ಪಂಡದ ಹಾಡು ಅಂಡ್ ಎಂಕ್ಲೆಗೆ ಒಂತೆ ಈ ಪಾತ್ರ ಎಂಕ್ಲೆ ಕ್ಲಾಶ್ ಓಡೆ ಮುಟ್ಟ ಬಂಡ ಎಂಕ್ಲು ನಾಟಕ ಸಮೇತ ಈ ನಮ್ಮನೆ ಕ್ಲಾಶ್ ಆದ ಬಂದು ಈ ಚಿತ್ರಡು ಎಂಕ್ಲು ಭಾರಿ ಕ್ಲಾಶ್ ಉಳ್ಳ ಒಂಜಿ ಅಂಡ ಬೊಕ್ಕ ಏತ್ತು ದೂರಪ್ಪ ಆತೆ ಮುಟ್ಟಾಪ ಒಂಜಿ ಸಂಬಂಧ ನೆಟ್ ಒಂಜಿ ಪಿಯರ್ ಒರಿಜಿನಲ್ ಅಂಚಾದ ಈ ಚಿತ್ರಡು ಹೈಂಡಿಕ್ಲೆ ತೋರಿ ಕುಡೊಂಜಿ ಎಂಚಿನ ಅದಕ್ಕೆ ಎನ್ನ ಒಟ್ಟಿಗೆ ಪಾತ್ರ ಮಂದಿನ ಪೊಣ್ಣುಲು ಎತ್ತೋ ಪೊಣ್ಣುಲು ಪುರ ಪಾತ್ರ ಮಂದಿ ಹೀರೋಯಿನ್ ಆದ ಅತ್ತಂದ ಎನ್ನ ಮಿಸ್ಸಸ್ ಆದ ಎನ್ನ ಮಿಗದಿ ಆದ ಇಂಚಿನ ಮಾತ್ರ ಪಾತ್ರ ಬಂದೆ ಅಂಡ ಈ ಪೊಣ್ಣು ನಿಜವಾದ ಹೀರೋಯಿನ್ ಪೊಸತ್ತು ಆಟ ಎಂಕ್ ಅಲ್ಲಿ ಭಯಂಕರ ವಿರೋಧಿ ಈ ಪಾತ್ರಗಳು ಆಟ ಈತ್ ನೇಟ ಒಂಜಿ ತಿಕ್ಕಡು ತೆಲ್ತೀಜಾರ್ ಬರ ಎಂಕ್ ಭಾರಿ ವಿಶೇಷ ಆದ ಪ್ರತಿ ಒಂಜಿ ಆರ್ಟಿಸ್ಟ್ ಆಗ್ಲೇನ ಮೋಡ ತೂನಗದ ಒಂಜಿ ವ್ಯಂಗ್ಯ ಚಿತ್ರ ತೂಯ್ಲೆಕ್ಕ ತೆಲಿಪು ತೆಲಿಪು ನೇಚ್ ಮೊಳ್ಳ ಸೀರಿಯಸ್ ಪಾತ್ರ ಎತ್ತುಂಡು ಐನು ಪೊರ್ಲುಡು ಬಂದಲ್ಲ ಖುಷಿ ಆಗುತ್ತೆ ಬೇಗನಿಗೇಂಡ ನಾನು ಈತನೇಟ ಆ ವಿಷಯವನ್ನು ಎರಡಲ್ಲ ಬಂತಿಸಿ ಬೇಗನಿಗೇಂಡ ಒಂಜಿ ಪಾತ್ರದ ಮಲ್ಪುಡಂಚಿನ ಹೊಸ ಕಲಾವಿದರು ಬಂದಾಗ ನಮ್ಮ ತೆಲ್ಪಣ್ಣಲ್ಲ ಅಕ್ಲೆ ತಪ್ಪುಂದ ಬಂಡ ಅಕ್ಲ ಪಾತ್ರ ಕೊಡ್ದು ಅಕ್ಲ ಕೋಪೆರ ಅಂಡ್ ಈ ಪೊಣ್ಣು ಭಾರಿ ಪೊರ್ಲುಡು ಪಾತ್ರ ಬಂದಲ್ಲ ಅಂಚನೆ ಡೈರೆಕ್ಟ್ರ್ ಎಂಕ್ಲ ಪೊರ್ಲುಡು ಬೆಪ್ಪಾದೆ ಆ ಪಾತ್ರ ಎಂಚ ಆ ಸ್ಕ್ರಿಪ್ಟ್ ಬರೀತಿನಾಗೆ ಕ್ಲೀನ್ ಸಂದೀಪ್ ಗೊತ್ತೇ ಉಂಟು ಅವು ಈ ಪಾತ್ರ ಇಂಚಿನಲ್ಲಿ ಬಂತಂಡ ಮಾತ್ರ ಅವು ಖಂಡಿತ ಪರಿಪೂರ್ಣ ಅಂತ ಕೊಡ್ತೇವೆ ಐಕೆ ಜೀವ ಬಿಡ್ದು ಪ್ರಯತ್ನ ಬಂದ ಸಮಯಕ್ಕೂ ತಕ್ಕ ಯಾನು ಮಾತ್ರ ಅಂತ ಪ್ರತಿಯೊಂದು ಕಲಾವಿದರೆಲ್ಲ ಬರ್ತದೆ ಪೊರ್ಲುಡು ಈ ಚಿತ್ರೀಕರಣ ಬಂದ ಐಕ್ಕೆ ತಕ್ಕ ನೆಟ್ ಸಾಂಗ್ ಎಲ್ಲ ಒಂಜಿ ಎಂಕಲನೆ ಬಾಲೆ ದೇವದಾಸ್ ಕಾಪಿ ಕಾರ್ಡ್ ಬಗ್ಗೆ ಅರ್ಜುನ್ ಕಾಪಿ ಕಾರ್ಡ್ ಬಂತೇರಿ ಅಂಚನೆ ಭೋಜರಾಜ್ ಮೊಹಮ್ಮದ್ ನೆಟ್ ಪದ್ಯ ಬಂತೇರಿ ಅಂಚೆ ಆ ಪದ್ಯಕ್ಕೆ ಏನೇ ನಂಗೆ ಖುಷಿ ಆಗ್ತದೆ ಬಂಡ ನಮ್ಮ ಚಿತ್ರೋಡ ಅಕ್ಲಿಂಚೇನು ನಾನು ಅಕ್ಲ ಸ್ವರ ಕೇಳೊಂದೇಪು ಅಂಚೆ ನಮ್ಮ ಒಟ್ಟು ಗುಳ್ಳೇರು ಪಂಪುನ ನಮ್ಮ ಖುಷಿ ಅಂಚೆ ಅದು ಈ ಚಿತ್ರಗೂ ಈತ ಸಮಯದಲ್ಲಿ ಆ ಚಿತ್ರ ಬತ್ತನ್ನು ಲೈಕ್ ಸಪೋರ್ಟ್ ಬಂದಿನಿ ಫಸ್ಟ್ಗೆ ಏನಿಗೆ ಎಂಟ ಪತ್ರಿಕಾ ಮಾಧ್ಯಮದಕ್ಕೂ ದೃಶ್ಯ ಮಾಧ್ಯಮದಕ್ಕೂ ಅಂಚೆ ಅದಕ್ಕೆಲ್ಲ ಸಪೋರ್ಟ್ ವ್ಯಾಪಾರ ಪಡೆ ಜನಕ್ಕಳು ಚಿತ್ರ ಮಂದಿರವೇ ಬತ್ತು ತೂಪಿಲೆಕ್ಕ ಅವ್ರದ್ದು ಯಾಕಂದ್ರೆ ಈಗ ಮಾಸ್ಟರ್ ಬಂಡೇರಿ ಚಿತ್ರದ ಸೆಂಟರ್ ಭಾರಿ ಕಮ್ಮಿ ಉಂಡು ನಿಜವಾದ ಸತ್ಯವಾಯಿನ ಪಾತ್ರ ನಮಕ್ ಚಿತ್ರಮಂದಿರ ಇಜ್ಜಂದೆ ಜನಕ್ಕಳು ವಾಚ್ ಚಿತ್ರಮಂದಿರ ಹೋಗ್ಬಿಡಿ ಮಾಲ್ ಮಂದಿ ಬೆಟ್ಟಿಗೆ ನಂಗೆ ಒಂಜು ವಾರ ಕಾಸು ಬರುವ ಐದು ಬೊಕ್ಕದ ನಂಗೆ ಕಾಸು ಬರ್ಪುಜಿ ಅಂಚಾದ ನಮ್ಮ ಎಲ್ಲಿಯ ಚಿತ್ರಮಂದಿರ ಓಲುಂಡ ಅವ್ರು ಮಾತೆಲ್ಲ ಮತ್ತೆ ಚಿತ್ರ ತೂಪಿಲೆಕ್ಕ ಆವಡು ತೂದು ನಿಖಲೆಂಜು ಖುಷಿಟ್ ಪಂಡಾಗ ಅವೇ ಇಡೀ ಚಿತ್ರ ತಂಡವು ಮಲ್ಪುನ ಬ್ಲೆಸ್ಸಿಂಗ್ ಏನು ಅಂಚಾದ ಈ ಚಿತ್ರಗೂ ಪ್ರತಿ ಒರಿಯನ ಸಪೋರ್ಟ್ ಪಡೆದ ಈ ಪತ್ರಿಕೆ ನಮಸ್ಕಾರ. ನಮ್ಮ ಹಿರಿಯ ದೇವರುಗಳು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ತುಳು ರಂಗದಲ್ಲಿ. ಯಾಕಂತ ಹೇಳಿದ್ರೆ ನಾನು ಅವರ ಅಭಿಮಾನಿ. ಕಾಪಿಕರ್ ಸರ್, ಅರವಿಂದ್ ಗೋಳ ಬಡಿ ಸರ್, ನಿಮ್ಮೆಲ್ಲರ ನಾಟಕ ನಾನು ಎಲ್ಲೆಲ್ಲ ಬಂದು ನೋಡ್ತಾ ಇದ್ದೆ, ಎಲ್ಲೆಲ್ಲ ಬಂದು ನೋಡ್ತಾ ಇದ್ದೆ. ಅದು ಬ್ರಹ್ಮವರಂತೂ ರಂಗಮಂಟಪ ನಮ್ಮ ಮಕ್ಕಳ ಮಂಟಪದಲ್ಲಿ ನಿಮ್ಮ ನಾಟಕ ಕೆಲವಾಗಿದೆ. ನಾನು ಬಂದು ನೋಡಿಕೊಂಡು ಖುಷಿ ಪಡ್ತಿದ್ದೆ. ಮೊನ್ನೆ ತಾನೇ ಹತ್ರದಲ್ಲಿ ನೋಡಿದೆ. ಇವತ್ತು ಇಷ್ಟು ಖುಷಿ ಆಗ್ತದೆ, ನಾನು ಮಾತಾಡ್ಲಿಕ್ಕೆ ಭಯ ಬರ್ತಾ ಇಲ್ಲ, ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಬೇಜಾರು ಮಾಡಿಬಿಡಿ. ಯಾಕಂದರೆ ಸರ್ ಇವತ್ತು ನಮ್ಮ ವೇದಿಕೆ ಒಟ್ಟಿಗೆ ಇದ್ದಾರೆ, ಸಿನಿಮಾದಲ್ಲಿ ಒಟ್ಟಿಗೆ ಮಾಡಿದ್ದೀನಿ. ನನಗೆ ತುಂಬ ಆಸೆ ಇತ್ತು ತುಳು ಸಿನಿಮಾದಲ್ಲಿ ಒಂದು ಸಾರಿ ಮಾಡಬೇಕು ಅಂತ. ಎಲ್ಲೋ ಅರವಿಂದ್ ಗೋಳ ಸರ್ ನಾವು ಒಂದು ಡ್ಯಾನ್ಸ್ ಕೊಡ್ಲ ಅಂತ ಡ್ಯಾನ್ಸ್ ಅಂತ ಒಂದು ಮಾಡ್ದೇವಿ, ಅದೆಲ್ಲ ಸ್ವಲ್ಪ ಡ್ಯಾನ್ಸ್ ಆಗಿ ಅಲ್ಲಿಗೆ ನಿಂತ್ಬಿಡ್ತು, ಆ ಸಿನಿಮಾ ಮುಂದೆ ಹೋಗಲಿಲ್ಲ.
ಆ ನಂತರ ಇವತ್ತು ನನಗೆ ಈ ಚಿತ್ರದ ಅವಕಾಶ ಸಿಕ್ಕಿದೆ. ನಿಜವಾಗಿಯೂ ಈ ಚಿತ್ರದ ನಿರ್ಮಾಪಕರಿಗೆ ಹಾಗೆ ನಿರ್ದೇಶಕರಿಗೆ ನಮ್ಮ ಮಣಿ ಕಾರ್ತಿಕೇಯನ್ ಸರ್ ನನಗೆ ಒಳ್ಳೆ ಒಂದು ಪಾತ್ರ ಕೊಟ್ಟಿದ್ದಾರೆ ಅನಿಸುತ್ತೆ. ಅದು ನೀವು ಸಿನಿಮಾ ನೋಡಬೇಕು. ಯಾಕಂತ ಹೇಳಿದ್ರೆ ಬಹುಶಃ ಎಲ್ಲೋ ಒಂದು ಸ್ವಲ್ಪ ಅದರಲ್ಲಿ ಕೆಲವು ಭಾವನೆಗಳು ನಮ್ಮ ಕಾಂತಾರ ಸಿನಿಮಾದ ಮಾಧವಾಚಾರ್ಯ ಅನುಭವದಲ್ಲಿ ಕಾಣಿಸ್ತದೆ ಅಂತದೆ. ಆ ಥರ ಒಂದು ಪಾತ್ರ ನನಗೆ ಬಹುಶಃ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲದಕ್ಕೂ ಮುಖ್ಯವಾಗಿ ನಾನು ಇಲ್ಲಿ ಪ್ರಾಮುಖ್ಯವಾಗಿ ಹೇಳಬೇಕಾದ್ದು, ನನ್ನ ಚಿತ್ರೀಕರಣ ಸ್ವಲ್ಪ ಎದೆ ಡವ ಅಂತ ಇತ್ತು. ಯಾಕಂದರೆ ನನ್ನೊಟ್ಟಿಗಿದ್ದದ್ದು ಎಲ್ಲ ದಿಗ್ಗಜರು. ಸರ್ ಹತ್ರ ನಾನು ಹೇಳಿದೆ, ಸರ್ ನನಗೆ ಕುಂದಾಪುರದ ಸರಿಯಾಗಿ ನನಗೆ ತುಳು ಅಂದರೆ ತುಳು ನಾನು ಮಾತಾಡ್ತೀನಿ. ತುಳು ನಾನು ನಾಟಕ ನೋಡಿ, ಇವರೆಲ್ಲ ನಾಟಕ ನೋಡಿ ಸ್ವಲ್ಪ ಕಲ್ತಿದ್ದು ನನಗೆ ಬಂದದಷ್ಟೇ. ನಮ್ಮ ಪಕ್ಕದಲ್ಲಿ ಯಾರು ತುಳು ಮಾತಾಡೋದಿಲ್ಲ. ಎಲ್ಲ ನಿಮಗೂ ಗೊತ್ತಿದ್ದ ಕುಂದಾಪುರ ಭಾಷೆ. ಹೆಂಗಿದ್ರಿ, ಚಂದ ಇದ್ರೆ, ಊಟ ಮಾಡ್ರಿ, ಹಾಗೆ ಬಂದ್ರಿ ಅಂದರೆ ಕುಂದಾಪುರ ಭಾಷೆ. ಆದರೂ ಕೂಡ ನಾನು ಈ ನಾಟಕಗಳನ್ನು ನೋಡಿ ನನಗೆ ತುಳು ಕಲ್ತಿ ಸರ್. ಅದೇ ನನಗೆ ಹೆದರಿಕೆಯಾಗಿ ಭಯಪಟ್ಟು ನಾನು ಸರ್ ಅಂತ ಮಾತಾಡಿ ಸರ್ ನನಗೆ ಇಲ್ಲ ನೀವು ಮಾತಾಡಿ ಮಾಡಿ ಸರ್. ನನಗೆ ನಿಜವಾಗಿ ಧೈರ್ಯ ಕೊಟ್ಟವರು ಇವತ್ತು ಇಬ್ಬರು ವೇದಿಕೆಯಲ್ಲಿದ್ದಾರೆ. ನನಗೆ ಆ ಪಾತ್ರವನ್ನು ಮಾಡುವಾಗ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಿರ್ದೇಶಕರು ಹೇಳ್ತಾ ಇದ್ದಾರೆ. ಪಾತ್ರ ನೋಡಬೇಕು, ಎಲ್ಲ ನಮ್ಮ ಅಭಿಮಾನಿಗಳು ನೋಡಬೇಕು. ನನ್ನೊಂದು ತನ್ನ ಮಧ್ಯೆ ಈ ಮಾಧ್ಯಮದ ಮೂಲಕ ಒಂದು ಮಾತಾಡಿ ಏನು ಹೇಳ್ತಂತ ಹೇಳಿದ್ರೆ, ನಾನು ಕುಂದಾಪುರವನಾದ್ದರಿಂದ ನನ್ನೆಲ್ಲ ನೆಚ್ಚಿನ ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ತುಳು ರಂಗದವರು, ನಮ್ಮ ಈ ತುಳುನಾಡವರು ಈ ಚಿತ್ರವನ್ನು ನೋಡ್ತಾರೆ. ಅಷ್ಟು ಗೌಜಿ ಗಮ್ಮತ್ತಾಗಿದೆ. ಆ ಯುಗಾದಿ ಹಬ್ಬದ ದಿನ ತುಂಬ ಗೌಜಿ ಗಮ್ಮತ್ತಾಗ್ತದೆ ಮಂಗಳೂರಿನಲ್ಲಿ. ಆದರೆ ನಮ್ಮ ಕುಂದಾಪುರದವರು ಎಲ್ಲರೂ, ಯಾಕಂದ್ರೆ ನನ್ನ ಅಭಿಮಾನಿಗಳಾಗಿ ಈ ತುಳು ಚಿತ್ರವನ್ನು ನೋಡಬೇಕು. ನಾನು ಪ್ರಥಮವಾಗಿ ತುಳು ಚಿತ್ರವನ್ನು ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಕುಂದಾಪುರದ ಗಂಡ ಈ ಪ್ರಪಣ್ಣ ಈ ಸಿನಿಮಾದ ಗೌಜಿ ಗಮ್ಮತ್ತನ್ನು ಒಂದು ಒಳ್ಳೆ ಪಾತ್ರ ಮಾಡಿದೆ. ಸಿನಿಮಾ ಬಂದು ಕಾಣಿ ಅಂತ ಇದೆ. ಮತ್ತು ಎಲ್ಲ ಚಿತ್ರತಂಡಕ್ಕೆ ನನ್ನ ಮುಖ್ಯವಾದ ಧನ್ಯವಾದ ಕೊಡುತ್ತಾ ಸರ್, ಮತ್ತೊಮ್ಮೆ ನಿಮಗೆ ನಮಿಸುತ್ತಾ ಇಡೀ ಚಿತ್ರತಂಡಕ್ಕೆ ನಮಗೆ ಶುಭ ಹಾರೈಸಬೇಕು ನೀವು. ಯಾಕಂತ ಹೇಳಿದರೆ ಗೌಜಿ ಗಮ್ಮತ್ ಸಿನಿಮಾ ಅಂತ ಹೇಳಿದರೆ ನಾನು ಎಷ್ಟೋ ಚಿತ್ರೀಕರಣ ಕನ್ನಡದಲ್ಲಿ ಮಾಡಿರ್ಬೋದು, ತುಂಬ ಸಿನಿಮಾ ಕನ್ನಡದಲ್ಲಿ ಮಾಡಿರ್ಬೋದು, ಬಯಲುಸೀಮೆ ಇರ್ಬೋದು, ಮಂಡ್ಯ ಭಾಷೆ ಇರ್ಬೋದು, ಅಥವಾ ಈ ಕಡೆ ಬೆಂಗಳೂರು ಭಾಷೆ ಇರ್ಬೋದು, ಯಾವುದೋ ಹಲವಾರು ಭಾಷೆಯಲ್ಲಿ ಆರ್ಟ್ ಮೂವಿಯಲ್ಲೂ ಕೂಡ ನಾನು ಮಾಡಿದ್ದೆ. ನನಗೆ ಅದರಲ್ಲಿ ಇಂಥ ಈ ಚಿತ್ರ ಭಿನ್ನವಾಗಿದೆ, ತುಂಬ ಭಿನ್ನವಾಗಿದೆ. ಯಾಕಂದರೆ ನನಗೆ ಪ್ರಥಮ ಅನುಭವ ತುಳು ಚಿತ್ರ. ಆದರೂ ಕೂಡ ಈ ಕತೆ ಬಹುಶಃ ನಾನು ಹಲವಾರು ನಾಟಕ ಸಿನಿಮಾಗಳೆಲ್ಲ ನೋಡಿದ್ದೇವೆ. ಬಹುಶಃ ಈ ತುಳು ಚಿತ್ರದಲ್ಲಿ ಇದು ಗೌಜಿ ಗಮ್ಮತ್ ಸ್ವಲ್ಪ ಕಥೆಯಲ್ಲಿ ಕೂಡ ಭಿನ್ನವಾಗಿದೆ ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಹಾರೈಸ್ತೀನಿ. ನನ್ನೊಂದಿಗೆ ನಮ್ಮ ಮಾಧ್ಯಮದಲ್ಲಿ ಕೂಡ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ನಾನು ಜಯಶೀಲ ಮರೋಳಿ, ನನಗೆ ಹಿರಿಯ ಕಲಾವಿದೆ. ಸಾಧಾರಣ ಯಾನ್ ಪಂಪಿಲ ಲೆಕ್ಕೊಡು ಯಾನ್ ನಾಟಕ ರಂಗಡ ತುಳಸಿನ ಮಳ್ಳೆ ಯಾನ್ ಆಟ ಮಾಡಿದೆ. ಹೆಚ್ಚಿನ ಕಪ್ಪು ಬೆಳಕು ನಾಟಕ, ತುಳುನಾಡು ಸಿರಿ, ಬದುಕೊಂಜಿ ಕವಿತೆ, ಕಾಸದಾಯ ಕಂಡನಿ ಅಂಚಿನ ಪಿಕ್ಚರ್ ಮತ್ತೆ ಆಟ ಮಾಡಿದೆ. ಆ ಕಾಲಡು ಈ ಪಿಕ್ಚರ್ ತಯಾರಾಡ ಟ್ರಾಜಡಿ ಸ್ಟೋರಿ ಹೆಚ್ಚಾದ ಪ್ರತಿಯೊಂದು ಫಿಲ್ಮ್ ಉಳ್ಳಾದೆ ಟ್ರಾಜಡಿಗೆ ಮುಖ್ಯ ದೂಗರದಿದ್ದೇವೆ. ಅದ್ರ ಪಕ್ಕ KN ಟೈಲರ್ ಆರು ನಾಟಕದೊಟ್ಟಿಗೆ ಸಿನಿಮಾ ಸ್ಟಾರ್ಟ್ ಮಾಡ್ತೇವೆ. ಆರ್ನ ನೆಟ್ ಫಿಲ್ಮುಡು ಈ ಕಾಮಿಡಿ ಹಾಸ್ಯ ಪ್ರಧಾನ ಸಿನಿಮಾ ಅದು ಬರೋದಿತ್ತು. ಐದು ಪಕ್ಕ ಈ ಹಾಸ್ಯ ಪ್ರಧಾನ ಸಿನಿಮಾನು ಮಾತ್ರ ಲೈಕ್ ಮಾಡ್ತೇವೆ, ಪೂರಾ ಲೈಕ್ ಮಾಡ್ತೇವೆ. ಐದು ಪಕ್ಕ ಕೆಲವು ಪಿಕ್ಚರ್ ಯಾನು ಆ್ಯಕ್ಟ್ ಮಾಡ್ತಿದ್ದೆ. ಹಾಸ್ಯ ಪ್ರಧಾನವಾದ ನಾಟಕಗಳು ಫಿಲ್ಮುಡು ಯಾನು ಆ್ಯಕ್ಟ್ ಮಾಡ್ಕೊಂಡು ಬೈದೆ. ಯಾನು ಮುರಣಿ ಮುಟ್ಟಗಳು ಯಾನು ಹಾಸ್ಯ ಪ್ರಧಾನ, ಆಮೇಲೆ ಪೊಲೀಸ್, ಅಪ್ಪೆ ಟೀಚರ್ ಪಕ್ಕ ಕೆಲವು ಹಾಸ್ಯ ಪ್ರಧಾನ ಮಸ್ತ್ ಪಿಕ್ಚರ್ ಯಾನು ಆ್ಯಕ್ಟ್ ಮಾಡ್ತದೆ. ಆಂಡ ಎಂಕ್ ಈ ಗೌಜಿ ಗಮ್ಮತ್ತದ ಹಾಸ್ಯ ತುನಗ ಎಂಕ್ ಭಾರಿ ವಿಶೇಷ ತೋಜುಂಡು, ಭಾರಿ ವಿಶೇಷ ಪಂಡ ಭಾರಿ ವಿಶೇಷ ತೋಜುಂಡು. ಓಡಿ ಮುಟ್ಟ ಒಂಜಿ ಕಾಮಿಡಿ ಪಂಡ ಒಂಜಿ ಟೈಮ್ ಒರಿಯೋರ್ತಾರೆ ಅಸಲು ನಾಟಕನು 14 ಸರ್ತಿ ಒಂಜಿ ಮನುಷ್ಯ ತೂತೇರ್ಗೆ. ಈ ಸಿನಿಮಾನು ಸಾಧಾರಣ 20 ಸರ್ತಿ ತೂಗೋಡೆ ಒಂಜಿ ಮನುಷ್ಯ, ಒಂಜಿ ಮನಸ್ಸಿನ ಬೇಜಾರಿತ್ತಿನ ಮನುಷ್ಯ. ಈ ಪಿಕ್ಚರ್ ನಿನ್ನೆ ತೂಯಿರಲ್ಲ ಅಂತ ಆಗ್ಲ ಬೇಜಾರು ಪೂರ ಮಾಜಿದ ಆಗ್ಲಿ ನೆಮ್ಮದಿ ಸೀದಾ ಹೋಗಿ ಇಲ್ಲಿ ಸೇರಿನ ಇದು ಉಂಟು. ಆತು ಹಾಸ್ಯ ಉಂಟು, ಹಾಸ್ಯ ದಾಯಕ ಬೇರೆ ಬರಲಿ ಏನು ಉಳ್ಳೇದು ಏನು ಉಪ್ಪುನ್ನಿ ಹಾಸ್ಯದ ಮಲಮಲ್ಲ ಏನಿದೆ ಸೂರ್ಯ ಚಂದ್ರ ದಿಗ್ಗಜರೇ ಉಪ್ಪುನ್ನಿ ಹಾಸ್ಯದ ಮಂಜವು ಪಕ್ಕ ಮಾನಸಿಕ ಏನೇಡು ಎತ್ತೆಟ್ಟು ಏರಾಳ ಬಂದು ಟಾಕೀಸಲ್ಲಿ ಬಂದದ್ದು ಈ ಪಿಕ್ಚರ್ನ ಗೌಜಿ ಗಮ್ಮತ್ತು ಪಿಕ್ಚರ್ನ ತೂಂಡ ಖಂಡಿತವಾಗಲ ಆ ಪಿಕ್ಚರ್ನ ತೂದು
போது இல்லை சேரு ಅಡ್ಡೆ ಮುಟ್ಟದ ಪಿಕ್ಚರ್ ಒಂಜಿ ಟೈಮ್ ಉಂಡು ಒರಿಯತ್ತವ್ರು ಅಸಲು ನಾಟಕಗಳು ಇಂದುವೇ ಕುದರ ಬೈತಂದು ಈ ಗೌಜಿ ಗಮ್ಮತ್ತು ಪಿಕ್ಚರ್ಗಳ ಇಂದುವೇ ಕುದರ ಬರ್ಬೋದು ಖಂಡಿತ 14 ಸರ್ತಿ 20 ಸರ್ತಿ ಖಂಡಿತ ಬೇರೆ ಹೊರತುಂಡ ಯಾವ ಪಿಕ್ಚರ್ ಎಂಕಂತ ಇತ್ತಲ್ಲ ತಡೆಯರ ತೀರು ನಿದ್ರೆಡಪ್ಪನಲ್ಲ ಹೊರ ತೆಲ್ಕಿನ ಬರ್ತೀನಿ ಈ ಅರವಿಂದನ ನವೀನನ ಪುರತುಂಡ ಭಯಂಕರ ಇತ್ತಿನ ಮಾನಸಿಕ ವೇದನೆ ಪೂರ ಹೋಗ್ಲಿ ಪಿಕ್ಚರ್ ಅಂಚ ಪಕ್ಕ ಎಟ್ಟೊಂದು ಮೋರಲ್ ಉಂಟು ಈ ಪಿಕ್ಚರ್ದಲ್ಲಿ ಮೋರಲ್ ಉಂಟು ಒಂದು ಮನುಷ್ಯ ಅತಿಯಾದ ಪಿಟ್ಟಾಸಿ ಮಲ್ಪೋಡ ಅಂಡ ಕಾರಣದಾದ ದಾಯಕ ಆ ರೀತಿ ಆಗಿ ಪಿಟ್ಟಾಸಿ ಮಲ್ಪೋಡು ಅಡಿಮುಟ್ಟಲ್ಲ ಪಿಟ್ಟಾಸಿ ಮಲ್ಪೋಡು ಕಾರಣದಾದ ಪಂಡದ ಜೋಜೋಡ ಅಂಡ ಈ ಗೌಜಿ ಗಮ್ಮತ್ ಪಿಕ್ಚರ್ ತೂಡೆ ಮಾತ್ಯಲ್ಲ ತೂಡೆ ಅಂಚ ಎಂಕಂಡೊಂದು పొర్లుద అవకాశాలు పొందారు పొర్లుద అవకాశం అంట ఎంకలు ಒಂದು ಎಲ್ಲ ಕಾಮಿಡಿ ದಡ್ಡೈಲೇಜ್ ಎಂಕಲ ಪಾಡ್ದೇರು ಅಂಚನೆ ಭಾರಿ ಸಂತೋಷ ಬಂಡ ಈ ಟೀಮ್ ಎಂಕ ಭಾರಿ ಸಂತೋಷ ಉಂಟು ಎಂಕಲನೆ ಹೀರಂತೂ ಯಾನ ಈ ದೇಕ ಬತ್ತಿನೆ ಮೋವಿನ ಫಿಲಮ್ಸ್ ದೇಕ ಕಾರ್ ದೀನೆ ಯಾನ ಕಲಾವಿದತ್ತು ಯಾನ ಮಿಟ್ಲನ ಮಾತನಲ್ಲ ಅಪ್ಪ ಅದುಲ್ಲ ಯಾನು ಅಪ್ಪನ ಸ್ಥಾನ ನೋಡುದು ನನ್ನ ಪ್ರೀತಿ ಮಾಡ್ಕೊಂಡುಲ್ಲೇ ರೆಡ್ನಾದ ಅಂಚನೆ ಎಂಕ ಪಾತ್ರಗಳು ಕೊಡ್ತೀರ ಎಂಕ ಭಾರಿ ಖುಷಿ ಯಾನು ಆ ವಿಷಯ ಯಾನು ಮಸ್ತ್ ಧನ್ಯವಾದ ಕೊರಪೆ ಎಂಕ್ಲನ ಮೋವಿಲ್ ಫಿಲಮ್ಸ್ ಟೀಮ್ಗೆ ಯಾನು ಧನ್ಯವಾದ ಕೊರೋದಿಲ್ಲ ಅಂಚನೆ ಮಕ್ಕೊಂದು ವಿಷಯ ಬಂದ ಎಂಕ್ಲು ಕಲಾವಿದರು ಒಂದು ಪ್ರಚಾರ ಆಗೋಡ ಅಂಡ ಎಂಕ್ಲಿಗೆ ಪ್ರೋತ್ಸಾಹ ಕೊರ್ಪಿನಾಗ್ಲಿ ಏರು ಎಂಕ್ಲಿಗೆ ಪ್ರೋತ್ಸಾಹ ಕೊರ್ಪಿನಾಗ್ಲಿ ಪತ್ರಿಕಾ ಮಾಧ್ಯಮದಾಗಲ ದೃಶ್ಯ ಮಾಧ್ಯಮದಾಗಲ ಇಂಗ್ಲೆ ಪ್ರೋತ್ಸಾಹ ಕೊರನ ಮಾತ್ರ ಎಂಕ್ಲು ಒಂಜಿ ಕಲಾವಿದರಿಂದ ತೋಜರು ಇಂಗ್ಲೆ ಕಾರಣ ದೂರ್ಗು ಅಕ್ಲು ಒಂಜಿ ಕಲಾವಿದೆಯನ್ನು ತೋಜಡಾಂಡ ನಿಕ್ಲೆಡ್ ದಾತ್ರ ನಿಕ್ಲೆನ ಸಪೋರ್ಟ್ ದಾತ್ರ ಅಂಚನೆ ನನ್ನ ನಿತ್ತಗಲ ಎಂಕ್ಲೆಗೆ ಕಲಾವಿದರೇಟು ನಿಕ್ಲು ಅಭಯಾಸ್ತ ಕೊರೊಂದೇ ಒಪ್ಪಡು ದೃಶ್ಯ ಮಾಧ್ಯಮಲ ಪತ್ರಿಕಾ ಮಾಧ್ಯಮಲ ಎಂಕ್ಲೆಗೆ ಅಭಯಾಸ್ತ ಕೊರೊಂದೇ ಇರ್ತದೆ ಎಂಕ್ಲಿನ ಮಕ್ಕಳಾಯನತ ಹೈಲೈಟ್ ನಿಕ್ಲು ಮೊತ್ತೊಂದು ಉಪ್ಪಡು ಬಡ್ಡದು ಯಾನು ನಿಕ್ಲೆಡೆ ಯಾನಕ್ಕೆ ಅನ್ನೋದಿಲ್ಲ ಎಂಕಿ ರಡ್ಡು ಪಾತ್ರ ಎಂಕಿಗೆ ಅವಕಾಶ ಬರ್ನ ಎಂಕ್ಲೆನ ಗಣ್ಯರಿಗೆ ಪ್ರೊಡ್ಯೂಸರ್ ಹೀರೋ ಅಂಚನೆ ಮಾತಿರಲ್ಲ ಎಂಕ್ಲೆನ ನೇರು ಡೈರೆಕ್ಟರ್ ಉಳ್ಳೇರು ಮಾತಿರಲ್ಲ ಅಂಚನೆ ಪತ್ರಿಕಾ ಮಾಧ್ಯಮಗಳ ಅಂಚನೆ ದೃಶ್ಯ ಮಾಧ್ಯಮಗಳೇ ಸೊಮ್ಮಿನ ಸಂದಾವಲ್ಲ ಥ್ಯಾಂಕ್ಸ್ ಮಸ್ತ್ ಥ್ಯಾಂಕ್ಸ್ ಬಾಯ್ ಪತ್ರಿಕಾ ಮಾಧ್ಯಮದಲ್ಲಿ ಮಾತ್ರ ಈಗ ನಮಸ್ಕಾರ ನಾನು ಕನ್ನಡ ಉದ್ಯೋಗ ನಾನು ಗೌಜಿ ಗಮ್ಮತ್ ಸಿನಿಮಾದ ಮುಖಾಂತರ ಏನು ಫಸ್ಟ್ ಅದು ನಾಯಕ ನಟ ಯಾರು ಅಂತಂದಿಲ್ಲ ನಮ್ಮ ಮೋಹಿನ್ ಫಿಲಮ್ಸ್ ನಮ್ಮ ಒಂದಿಟ್ಟು ಈ ಸಿನಿಮಾ ಗೌಜಿ ಗಮ್ಮತ್ ಪೊರ್ಲುಡು ಮೂಡು ಬೈತದು ವಿನಾಯಕ್ ತೀರ್ಥಳಿ ಅಂಜನಿ ಮೋಹನ್ ಭಟ್ಟ ನಮ್ಮ ಪ್ರೊಡ್ಯೂಸರ್ ಅಂಜನಿ ಮಣಿ ಎಜೆ ಕಾರ್ತಿಕೇಯನ್ ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ನಮ್ಮ ಪುಗಾರ್ತಿದ ನಮ್ಮ ತುಳುತಾರೆ ಸಂದೀಪ್ ಬೆದ್ರ ಮೇರೆ ಈ ಕತೆ ಚಿತ್ರಕಥೆ ಸಂಭಾಷಣೆ ಬರುತ್ತದೆ ಅಂಚನೆ ಏಪ್ರಿಲ್ 14ನೇ ತಾರೀಕಿದಾನೆ ಸಿನಿಮಾ ನಮ್ಮ ತುಳುನಾಡ್ದ ಮಾತ ಥಿಯೇಟರ್ಲ ರಿಲೀಸ್ ಆಗುವುದುಂಟು ಅಂಚನೆ ಒಂಜಿ 12ನೇ ತಾರೀಕು ಮಣಿಪಾಲ್ಡ್ ಪ್ರೀಮಿಯರ್ ಶೋ ಆಗುವುದುಂಟು 13ನೇ ತಾರೀಕು ಗುಡ್ಲಾಡ್ ನಮ್ಮ ಭಾರತ್ ಮಾಲ್ಡ್ ಪ್ರೀಮಿಯರ್ ಶೋ ಆಗುವುದುಂಟು ಮುಂದಿನ ಮಾತ ಈ ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ತುಳುನಾಡ ಮಾತನ ಅವೇನು ಮುಟ್ಟವಾಡು ಬಂದು ಕೇಳಿಲ್ಲ. ಥ್ಯಾಂಕ್ ಯು. ಮಾತರಿಗಳ ನಮಸ್ಕಾರ. ನನ್ನ ಫಸ್ಟ್ ಪ್ರೆಸ್ ಮೀಟ್ ಮಸ್ತ್ ಖುಷಿ ಹಾಕ್ಕೊಂಡು ಇಂಕಲ ಪ್ರೊಡ್ಯೂಸರ್ಗೆ ಮಸ್ತ್ ಥ್ಯಾಂಕ್ಸ್ ಪಂಪೆ ದಾಯಪಂಡ ಇಂಕೊಂದು ಅವಕಾಶ ಮಂತು ಕೊರಿಯರು ಅವಳ ಇಂಕ ಮಲ ಲೆಜೆಂಡ್ಸ್ ನಂದು ನೊಟ್ಟಿಗೆ ಬೇಲೆ ಮಾಡ್ತಾರೆ ತಿಕ್ಕೊಂಡು ಸೊ ಆಗಲ ಇಂಕ ಮಸ್ತ್ ಹೋಮ್ಲಿ ಫೀಲ್ ಮಲ್ಪದಿರ್ತಾರೆ ಇಂಕ ಅರವಿಂದ್ ಸರ್ ಒಂಜಿ ಪಾತ್ರ ಪಂದಿರ್ತಾರೆ ಅಂಡ್ ಫಸ್ಟ್ ಇಂಕ ಆ್ಯಕ್ಟ್ ಮಲ್ಪನಾಗ ಸ್ವಾತಿ ಈ ಒಂದು ಕ್ಯಾರೆಕ್ಟರ್ದು ಲೈಕ್ ಪೋಂಡ ಈ ಗೆಂದುವ ಈ ಕ್ಯಾರೆಕ್ಟರ್ದು ಲೈಕ್ ಪೋತು ಜನ ಈ ಮಿತ್ತು ಬರ್ಪು ಜಾಪಂದು ಸೊ ಅವೇನು ಕೇಬಲ್ ಮಂಡಿಡಿತ್ತಂಡು ಬಕ್ಕ ಎಂಕಲ್ನ ಮೂವಿಗೆ ನಿಕುಲ್ ಮಸ್ತ್ ಸಪೋರ್ಟ್ ಮಂತ್ಲೆ ದಾಯಪಂಡ ಎಂಕಲ್ನೆಲ್ಲ ಫಸ್ಟ್ ಮೂವಿ ಬಕ್ಕ ಎಂಕುಲ್ ಮಸ್ತ್ ಇಷ್ಟಡಿ ಒಂದು ಮೂವಿ ಮಂತದ ನಿಕುಲ್ ಮಾತಿಲ್ಲ ನಿಕಲ ಫ್ಯಾಮಿಲಿಲ್ಲ ಲೆತ್ತೊಂದು ಮೂವಿ ತೋಲೆ ಇಂಚೆನೆ ತುಳು ಮೂವಿ ಪೂರ ಮಾತು ತುಳು ಮೂವಿಗಳ ಸಪೋರ್ಟ್ ಮಂತೊಂದು ಪ್ಲೇಪನ್ ಎನ್ಕೆ. ಥ್ಯಾಂಕ್ ಯು. ಮಾತಾಡಿಲ್ಲ ನಮಸ್ಕಾರ. ಇದಕ್ಕೆ
ಏತು ತುಳುದು ಕೂಡ ಅರ್ಥಾಗಲಿವೆ ತಗೊಂಡ ಮಾಪಡ್ತೀವಿ. ഞാൻ മണി ഏജ് കളിച്ചേക്കെ സ്കൂള് ಮೂಜಿ ಸಿನಿಮಾ ಬೇರೆ ಮಾಡ್ತದೆ ಚಾಪ್ಟರ್ ಅಪ್ಪೆ ಟೀಚರ್ ಗೋಕಂಜಿ ఒక ಗೌಜಿ ಗಮ್ಮತ್ತ ವಿಶೇಷ ಮಂಡ ಮಾಸ್ಟರ್ ದೇವದಾಸ್ ಕಾಪಿಕಾಡು ಉಳ್ಳಾರೆ ಅರವಿಂದ್ ಬೋಳ ಸರ್ ತುಳುನಾಡು ನಾಡ ಅರವಿಂದ್ ಬೋಳ ಸರ್ ಉಳ್ಳಾರೆ ನವರಸ ರಾಜ ಭೋಜಣ್ಣ ಒಂಜಿ ಸಾಂಗ್ ಹಾಡಿದ್ದಾರೆ. ತಪ್ಪಾದ್ರೆ ಫಸ್ಟು ಪ್ರೆಸ್ ಮೀಟ್ ಇದು, ಬೇಜಾರು ಮಾಡ್ಕೋಬೇಡಿ ಯಾರು. ಟೆಕ್ನಿಷಿಯನ್ ಟೀಮಲ್ಲಿ ಬಂದು ನಮ್ಮ ಕ್ಯಾಮ್ರಾಮ್ಯಾನ್ ವಿ ರಾಮಾಂಜನೇಯ, ಸಂದೀಪ್ ಪೆದ್ರ ಸ್ಕ್ರೀನ್ ಪ್ಲೇ ಆಮೇಲೆ ಡೈಲಾಗ್ ಬರ್ತಿದ್ದಾರೆ. ಆಮೇಲೆ ಮೋಹನ್ ಭಟ್ಕಲ್ ಆ್ಯಂಡ್ ವಿನಾಯಕ್ ಅವರು ಈ ಸಿನಿಮಾಗೆ ನನಗೆ ಒಂದು ಕತೆ ಒಂದು ಹೇಳಿದ ತಕ್ಷಣ ಅವತ್ತು ನೈಟೇ ಓಕೆ ಅಂತ ಹೇಳಿ ಮಾರನೇ ದಿವಸ ಮುಹೂರ್ತ ಆಯಿತು. ಸಡನ್ನಾಗಿ ಪ್ಲ್ಯಾನ್ ಆಗಿ ಸಡನ್ನಾಗಿ ಶುರು ಆಯಿತು ಎಲ್ಲನೂ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಸ್ಯಾಮ್ಯುಯಲ್ ಎಬಿ, ಅವರು ಮಲಯಾಳಂ ಇಂಡಸ್ಟ್ರಿ ಅವರು. ಬಟ್ ಅವರು ಇಲ್ಲಿಗೆ ಹೇಗೆ ಬಂದರು ಅಂದರೆ ನನಗೂ ಅವ್ರಿಗೂ ಅವಾಗಿಂದ ಒಂದು ಪರಿಚಯ ಇತ್ತು. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ಬೇಕಾದ್ರೆ ಅವರು ಒಂದು ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಸೊ ಹಂಗೆ ಬಾಂಡಿಗಲ್ಲಿ ಬಂತು. ವಿ ರಾಮಾಂಜನೇಯ ಕ್ಯಾಮ್ರಾಮ್ಯಾನು ಅಷ್ಟೇ, ಅವರು ತುಂಬ ಕನ್ನಡ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡಬೇಕಾದ್ರೆ ನಾನು ಅಸಿಸ್ಟೆಂಟ್ ಆಗಿರ್ಬೇಕಾದ್ರೆ ಅವ್ರಿಗೂ ನಮಗೂ ಬಾಂಡಿಂಗ್ ಚೆನ್ನಾಗಿತ್ತು. ಸೊ ಇಲ್ಲಿ ಹಾಗೆ ಬಂದು ಎಲ್ಲ ಟೀಮೆಲ್ಲ ಮಾಡ್ಕೊಂಡು ಮಾಡಿದ್ವಿ. ಸೊ ಇಲ್ಲಿ ನಾವು ಗೌಜಿ ಗಮ್ಮತ್ ಸಿನಿಮಾನ ಸ್ಟಾರ್ಟ್ ಮಾಡಬೇಕು ಅಂದಾಗ ನನಗೆ ಫಸ್ಟ್ ಇಲ್ಲಿಂದು ವಿಷಯಗಳೆಲ್ಲ ಗೊತ್ತಾಗಬೇಕು, ನೇಟಿವಿಟಿ ಕಲ್ಚರ್ ಎಲ್ಲ ಗೊತ್ತಾಗಬೇಕು. ಸೊ ಸುಮ್ಮನೆ ಮಾಡಬಾರ್ದು, ಮಾಡಿದ್ರೆ ಕರೆಕ್ಟಾಗಿ ನೀಟಾಗಿ ಮಾಡಬೇಕು ಅಂತ ಫಸ್ಟು ನಾನು ಹೇಳಿದ್ದೆ ಸಂದೀಪ್ ಪೆದ್ರ, ಆಮೇಲೆ ಕನ್ನಡ ಉದ್ಯಾವರ್. ಅವ್ರಿಗೆ ಹೇಳಿದಾಗ ಅವರು ಪ್ರತಿಯೊಂದು ವಿಷಯದ ಜೊತೆಗೆ ನಿಂತು ಇಲ್ಲಿವರೆಗೂ ಪ್ರಮೋಷನ್ ಆಗಲಿ ಎಲ್ಲ ಆಗಲಿ ಯಾವುದ್ರಲ್ಲೂ ಏನು ಕಡಿಮೆ ಮಾಡದೆ ನೀಟಾಗಿ ಸಪೋರ್ಟಾಗಿ ನಿಂತು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಅಂದರೆ ಗೌಜಿ ಗಮ್ಮತ್ತು ಒಂದು ಕತೆ ಏನಂದರೆ ಗೌಜಿ ಗಮ್ಮತ್ತು ನಮ್ಮ ಕುಟುಂಬದಲ್ಲಿ ಪ್ರತಿಯೊಂದು ಒಂದಷ್ಟು ಪಾತ್ರಗಳಿರುತ್ತೆ. ಆ ಪಾತ್ರಗಳಲ್ಲಿ ನೋಡಬೇಕಾದ್ರೆ ಕೆಲವೊಮ್ಮೆ ಅನ್ಸುತ್ತೆ ನಮಗೆ ಅವ್ರು ಮಾಡೋದಲ್ಲ ಹಾಸ್ಯ ರೂಪವಾಗಿ ಕಾಣುತ್ತೆ. ಬಟ್ ಅವು ಕೆಲವೊಮ್ಮೆ ಅದೇ ಗಂಭೀರವಾಗಿ ಕಾಣಿಸುತ್ತೆ. ಅದೇ ಕಥಾ ವಸ್ತುನ ಇಟ್ಕೊಂಡೆ ಒಂದು ಸಿನಿಮಾ ಫುಲ್ಲು ಒಂದು ಕಾಮಿಡಿನೂ ಇದೆ, ಆಮೇಲೆ ಒಂದು ಸೀರಿಯಸ್ ವಿಷಯನೂ ಇದೆ. ಅದು ಕೊನೆಗೆ ನಿಮಗೆ ಗೊತ್ತಾಗುತ್ತೆ. ಸೊ ಸಿನಿಮಾ ಫುಲ್ಲು ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ನಿಮ್ಗೆಲ್ಲರೂ ಸಪೋರ್ಟ್ ನನಗೆ ಬೇಕು. ನನ್ನ ಜೀವನದಲ್ಲಿ ಇದು ಫಸ್ಟ್ ಪ್ರೆಸ್ ಮೀಟು. ನೀವೇ ಏನಾದರೂ ತಪ್ಪಾಯಿತು ಅಂದರೆ ನಮ್ಮನ್ನ ತಿದ್ದಿ ಮುಂದೆ ನಡೆಸಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ 12th ಪ್ರೀಮಿಯರ್ ಶೋ ಇದೆ 7:30ಗೆ ಉಡುಪಿಯಲ್ಲಿ. ಮ್ಯಾಂಗ್ಳೂರಲ್ಲಿ ಸೇಮ್ ಇದೆ, ಸೇಮ್ ಟೈಮ್ಗೆ. 14th ಏಪ್ರಿಲ್ 14th ಸಿನಿಮಾ ರಿಲೀಸ್ ಇದೆ. ಎಲ್ಲರೂ ಬರಬೇಕು, ಎಲ್ಲರೂ ಇದೇ ಥರ ದೊಡ್ಡ ರೀತಿಯಲ್ಲಿ ತಲುಪೋ ಹಾಗೆ ಮಾಡಿಕೊಡ್ಬೇಕು ಸಿನಿಮಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ರಾಮಾಂಜನೇಯ. ಈ ಸಿನಿಮಾಗೆ ಛಾಯಾಗ್ರಹಣ ಕೆಲಸ ಮಾಡಿದ್ದೇನೆ. ಇಷ್ಟು ದೊಡ್ಡ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರು ಮಣಿ ಸರ್ಗೆ ಮತ್ತು ಮೋಹನ್ ಸರ್ ಮತ್ತು ವಿನಾಯಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದೊಡ್ಡ ತಾರಾಬಂಧನದಲ್ಲಿ ಇಷ್ಟು ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡೋದಕ್ಕೆ ಖುಷಿ ಪಡುತ್ತೆ. ಪ್ಲಸ್ಸು ಈ ಸಿನಿಮಾಗೆ ನಾನು ಏನು ಈ ಸಿನಿಮಾ ಕತೆ ಕೇಳ್ಬಿಟ್ಟು ಏನು ನಾನು ಕೇಳ್ತೀನಿ, ಯಾವ ಕ್ಯಾಮ್ರಾ ಕೇಳ್ತೀನಿ, ಯಾವ ಲೈಟ್ಸ್ ಕೇಳ್ತೀನಿ, ಎಲ್ಲನೂ ಪ್ರೊಡ್ಯೂಸರ್ ಕೊಡಿಸಿದ್ದಾರೆ. ಅದೊಂದು ಖುಷಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ವಿನಾಯಕ್ ತೀರ್ಥಹಳ್ಳಿ ಅಂತ, ಈ ಸಿನಿಮಾದ ನಿರ್ಮಾಪಕ. ನಾನು ಮತ್ತು ನಮ್ಮ ಸ್ನೇಹಿತ ಮೋಹನ್ ಭಟ್ಕಳ್ ಅಂತ ಈ ಸಿನಿಮಾನ ಇವತ್ತು ನಾವು ಇಲ್ಲಿ ತುಳುನಾಡಲ್ಲಿ ಈ ಸಿನಿಮಾನ ಮಾಡಿದ್ದೀವಿ ಅಂತಂದರೆ ಇದು ನಮ್ಮ ಇವತ್ತಿನ ಇದಂತಲ್ಲ, ತುಂಬ ವರ್ಷಗಳ ಕನಸಿದು. ನಾವು ಯಾವಾಗಲೂ ತುಳುನಾಡಿಗೆ ಬಂದಾಗ ಆಗಲಿ ಹೊರಗಡೆ ಇದ್ದಾಗಲಿ ನಾವೊಂದು ಸಂಸ್ಥೆ ಮಾಡಿಬಿಟ್ಟು ಸಂಸ್ಥೆ ಒಂದು ನಮ್ಮದೇ ಒಂದು ಓನ್ ಬ್ಯಾನರ್ ಮಾಡಬೇಕು, ನಮ್ಮ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಕನಸಾಗಿತ್ತು. ಅದರಲ್ಲೂ ನಮ್ಮದು ತುಳುನಾಡಲ್ಲಿ ಫಸ್ಟು ನಮ್ಮ ಸಿನಿಮಾ ಮಾಡಬೇಕು ಅನ್ನೋದು ನಮ್ಮದು ಬಹುದಿನಗಳ ಕನಸಾಗಿತ್ತು. ಇದು ತುಂಬ ವರ್ಷಗಳಿಂದ ನಾವು ಎಲ್ಲಿ ಸೇರಿದಾಗಲೂ ನಮ್ಮ ಟೀಮು ನಾವು ಪ್ರೊಡ್ಯೂಸರು, ಇವರು ಡೈರೆಕ್ಟ್ರು, ಇವರು ಹೀರೋ ಅನ್ನೋದಕ್ಕಿಂತ ಮುಖ್ಯವಾಗಿ ಮೊದಲನೇದಾಗಿ ನಾವೆಲ್ಲ ಸ್ನೇಹಿತರು. ಯಾವಾಗ ಸೇರಿದಾಗಲೂ ನಾವೊಂದು ನಮ್ಮ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಬೇಕು, ನಾವು ಅದಕ್ಕೊಂದು ಕಾಲಕ್ಕೆ ಕೂಡ ಬಂದಿರಲಿಲ್ಲ. ನಾವು ತುಂಬ ವರ್ಷಗಳಿಂದ ಯೋಚನೆ ಮಾಡ್ತಾಯಿದ್ವಿ ಯಾವ ಥರ ಒಂದು ಸಿನಿಮಾ ಮಾಡ್ಬೋದು, ಏನು ಮಾಡ್ಬೋದು ಅಂತ ಅಂದಾಗ. ಸೊ ಆವಾಗ
ನಾವೆಲ್ಲ ಸೇರಿ ಎಲ್ಲ ಮಾತಾಡಿದಾಗ ನಾವು ಮಣಿಯವರು ಡೈರೆಕ್ಷನ್ ಮಾಡಲಿ, ಸಂದೀಪ್ ಅವರು ಈ ಸಿನಿಮಾಗೆ ಚಿತ್ರಕಥೆ ಸಂಭಾಷಣೆ ಬರೀತಾರೆ ಅಂತ ಆಯಿತು. ಅದಕ್ಕೆ ನಮಗೆ ಸೂಕ್ತವಾದಂಥ ಸಹಕಾರಿಗಳು ಸಿಗ್ತಾ ಹೋಯಿತು. ಇಲ್ಲಿ ನಾವು ಫಸ್ಟ್ ಏನು ಅಂದ್ಕೊಂಡ್ವಿ ಅಂತಂದರೆ ನಾವು ಸಿನಿಮಾ ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ, ನಮ್ಗೆ ತುಂಬ ಕಷ್ಟ ಆಗ್ಬೋದೇನೋ ಅಂತ ಅನ್ನಿಸ್ತು. ಬಟ್ ನಮ್ಮ ತುಳುನಾಡಿನ ಜನತೆ ಆಗಿರ್ಬೋದು, ಎಲ್ಲ ಸ್ನೇಹಿತರು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಾವು ಏನೋ ಒಂದು ಕಷ್ಟದ ಪರಿಸ್ಥಿತಿಯಲ್ಲೋ ರಾತ್ರಿ ಆಗಿರ್ಬೋದು ಹಗಲಾಗಿರ್ಬೋದು ನೋಡ್ದೇನೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವದಾಸ್ ಕಾಪಿಕಾಡ್ ಸರ್ ಆಗಿರ್ಬೋದು, ನವೀನ್ ಡಿ ಪಾಟೀಲ್ ಸರ್ ಆಗಿರ್ಬೋದು, ಅರವಿಂದ್ ಗೋಳಾರ್ ಸರ್ ಆಗಿರ್ಬೋದು, ನಮ್ಮ ಸಿನಿಮಾದಲ್ಲಿ ಅವರೊಂದು ಪಾತ್ರ ನಿರ್ವಹಣೆ ಮಾಡಿರೋದೇ ನಾವು ಅವರು ಆಶೀರ್ವಾದ ಅಂತ ಅಂದ್ಕೊತೀವಿ. ತುಂಬ ಖುಷಿ ಇದೆ. ನಮ್ಮ ನಿರ್ದೇಶನ ತಂಡದಲ್ಲಿ ಮಣಿಯವರಿದ್ದಾರೆ, ಸಂದೀಪ್ ಅವರಿದ್ದಾರೆ, ಮತ್ತು ಇನ್ನು ಕೆಲವರು ಬಂದಿಲ್ಲ. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನವೀನ್ ಡಿ ಪಾಟೀಲ್ ಸರ್ ಬರಬೇಕಾಗಿತ್ತು, ಅವರು ಬರಲಿಲ್ಲ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬರಬೇಕಾಗಿತ್ತು, ಅವರು ಬರಲಿಲ್ಲ. ಈ ಚಿತ್ರದಲ್ಲಿ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಸಿನಿಮಾ ಬಂದು ನೋಡಬೇಕು. ಖಂಡಿತ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ನೀವು ನಮಗೆ ಒಂದು ಈ ಪ್ರಯತ್ನಕ್ಕೆ ನೀವು ನಮಗೆ ಸಾಥ್ ಕೊಟ್ಟರೆ ಇನ್ನೂ ಕೂಡ ನಾವು ಈ ಥರದ ತುಳುನಾಡಲ್ಲಿ ತುಂಬ ಚಿತ್ರಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ತುಂಬ ಖುಷಿ ಇದೆ. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದಿರೋ ಎಲ್ಲ ದೃಶ್ಯ ಮಾಧ್ಯಮದವರಾಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ತುಳು ನನಗಷ್ಟು ಫ್ಲೂಯೆಂಟಾಗಿ ಬರೋದಿಲ್ಲ. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು 2 ವರ್ಷದಿಂದ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ವಿ. ಕನ್ನಡದಲ್ಲಿ ಮಾಡೋದು, ತುಳುವಲ್ಲಿ ಮಾಡೋದು ಅಂತ. ಫಸ್ಟ್ ಇಲ್ಲಿಂದ ಒಂದು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಣಿ ಮತ್ತು ಸಂದೀಪ್ ಒಂದು ಸ್ಕ್ರಿಪ್ಟ್ ಹೇಳಿದ್ರು, ಒಂದು ಔಟ್ಲೈನ್. ಫಸ್ಟ್ ಹೇಳಿದಾಗ ನಾವಿಲ್ಲಿ ಇಲ್ಲಿಗೆ ಈ ತುಳುನಾಡಿಗೆ ಸಂಬಂಧಪಟ್ಟ ಒಂದು ಕಾಮಿಡಿ ಆಗಲಿ, ಸೆಂಟಿಮೆಂಟ್ ಆಗಲಿ, ಅದು ತುಂಬ ಇಷ್ಟ ಆಯಿತು. ಅದನ್ನು ಇಲ್ಲೇ ಮಾಡೋಣ ಅಂತ ಹೇಳಿದ್ವಿ. ನಾವು ಡಿಸ್ಕಸ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದ ನಂತರ ಫೈನಲಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಮ್ಮ ಎಲ್ಲ ಕಲಾವಿದರು ಸರ್, ಅರವಿಂದ್ ಗೋಳಾರ್ ಸರ್, ನಮ್ಮ ಕಾಪಿಕಾಡ್ ಸರು, ಅದರಿಂದ ನವೀನ್ ಸರು, ಪ್ರಸನ್ನ ಶೆಟ್ಟಿ ಸರು, ಆಮೇಲೆ ನಮ್ಮ ಪ್ರಭಾಕರ್ ಅಣ್ಣವರು, ಅಮ್ಮವರು ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ. ಆಮೇಲೆ ನಮ್ಮ ಅರ್ಜುನ್ ಸರು, ನಾವು ಒಂದೇ ಕೇಳಿದ ತಕ್ಷಣವೇ ನಮಗೊಂದು ಹಾಡು ಕೊಟ್ಟಿದ್ದಾರೆ. ಅವ್ರು ನಾನು ತುಂಬ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ಭೋಜರಾಜ್ ಸರ್, ಅವರು ನಮ್ಮ ಕಾರಣಾಂತರ ಅವ್ರ ಡೇಟ್ ಮಿಸ್ ಆಗಿ ಸಿನಿಮಾದಲ್ಲಿ ಇಲ್ಲ. ನೆಕ್ಸ್ಟ್ ಮಾಡಿದ್ರೆ ನಾವು ಸಿನಿಮಾ ಮಾಡ್ತೀವಿ ನೆಕ್ಸ್ಟ್ ಕಂಟಿನ್ಯೂ. ಅವರು ನಮ್ಮಲ್ಲಿ ಇರ್ತಾರೆ. ಅವರೊಂದು ಸಾಂಗ್ ನಮಗೆ ಹಾಡಿದ್ದಾರೆ. ಅವರು ಕೂಡ ಇಲ್ಲಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಅವ್ರು ಬರಲಿಲ್ಲ. ಈ ಸಿನಿಮಾ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಈ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಬಂದಿದ್ದೀವಿ. ನಾವು ಮನಸ್ಫೂರ್ತಿಯಿಂದ ಸಿನಿಮಾ ಮಾಡಿದ್ದೀವಿ. ನಮ್ಮೆಲ್ಲ ಮಾಧ್ಯಮ ಮಿತ್ರರು ಸಹಕಾರ ಬೇಕು. ಯಾಕಂದರೆ ಒಂದು ಸಿನಿಮಾ ಮಾಡಿದ್ಮೇಲೆ ಎಲ್ಲ ಫೈನಲಿ ಬರೋದು ಮಾಧ್ಯಮ ಮಿತ್ರರು, ಜನಕ್ಕೆ ತಲುಪಿಸ್ಕೊಂಡವ್ರೆ ನೀವು ನಿಮ್ಮ ಸಹಕಾರ ಬೇಕು. ನೀವೆಲ್ಲ ನಿಮ್ಗೊಂದು ಒಳ್ಳೆ ಸಿನಿಮಾ ಖಂಡಿತ ಒಂದು ಈ ಮಂಡಿಗೆ ಇಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವು ಇಲ್ಲಿ ಇನ್ನೂ ಕೂಡ 1-2 ಸಿನಿಮಾ ಮಾಡ್ಬೇಕಂತ ನಮಗೊಂದು ಆಸೆ ಇದೆ. ಕನ್ನಡದಲ್ಲಿ ಇನ್ನೊಂದು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಈಗ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಎಲ್ಲರಿಗೂ, ಎಲ್ಲ ಕಲಾವಿದರಿಗೂ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಓಕೆ ಸರ್, ಧನ್ಯವಾದ.